ಕೆಲವರು ಕ್ರಿಮಿನಲ್ ಪ್ರಕರಣದಲ್ಲಿ ಅಪರಾಧ ಮಾಡಿ ಜೈಲು ಸೇರಿ ಹೊರಬಂದಿದ್ದೀರಿ. ಏನಾದರೂ ಸಮಾಜಘಾತುಕ ಕೃತ್ಯದಲ್ಲಿ ತೊಡಗದೆ ನಿಮ್ಮ ಜೀವನವನ್ನ ಒಳ್ಳೆಯ ರೀತಿಯಲ್ಲಿ ಸಾಗಿಸಿ. ಮತ್ತೆ ಏನಾದರೂ ಅಪರಾಧ ಪ್ರಕರಣದಲ್ಲಿ ಕಂಡು ಬಂದಿದೆಯಾದರೆ ಪೊಲೀಸ್ ಕಾನೂನಿನಲ್ಲಿ ಅವಕಾಶ ಇರುವ ಸೆಕ್ಷನ್ ಬಳಸಿ ಕೇಸು ದಾಖಲಿಸಲಾಗುವುದು ಮಾತ್ರವಲ್ಲ, ಸಮಾಜದ ಶಾಂತಿಗೆ ಭಂಗವಾದರೆ ರೌಡಿ ಶೀಟ್ ದಾಖಲಿಸಿ ಗಡೀಪಾರು ಮಾಡಬೇಕಾಗಬಹುದು ಎಂದು ಮಂಗಳೂರು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಈಗಾಗಲೇ ಅಪರಾಧಿ ಕೃತ್ಯದಲ್ಲಿ ಭಾಗಿಯಾದವರಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದರು. ಅವರು ಸುರತ್ಕಲ್, ಪಣಂಬೂರು, ಬಜಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ 148ಕ್ಕೂ ಹೆಚ್ಚು ರೌಡಿಗಳ ಪರೇಡ್ ನಡೆಸಿ ಎಚ್ಚರಿಸಿದರು. ಬಳಿಕ ಪಣಂಬೂರು ಉಪವಿಭಾಗದ 3 ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ಗಳನ್ನು ಕರೆಸಿ ಅವರ ಚಟುವಟಿಕೆಗಳ ಕುರಿತು ಆಯಾ ಠಾಣಾಧಿಕಾರಿಗಳಿಂದ ಮಾಹಿತಿ ಪಡೆದ ಎನ್ ಶಶಿಕುಮಾರ್ ಅವರು ಪ್ರತಿ ರೌಡಿಗಳ ಮಾಹಿತಿಯನ್ನ ಪೊಲೀಸ್ ಠಾಣೆಗಳಲ್ಲಿರುವ ಅಧಿಕಾರಿಗಳು, ಸಿಬ್ಬಂದಿಗಳು, ಬೀಟ್ ಪೊಲೀಸರು ಪಡೆದುಕೊಂಡು ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಯಾರಾದರೂ ಸಮಾಜಘಾತುಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದೆಯಾದಲ್ಲಿ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಿ ಎಂದು ಸೂಚಿಸಿದರು. ನಿಮಗೆಲ್ಲ ಸ್ಪಷ್ಟವಾಗಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರು ಅಫೆನ್ಸ್ ಆಗೋದಾಗಿದೆ, ಕೇಸ್ ಆಗೋದಾಗಿದೆ, ಕ್ರಿಮಿನಲ್ಗಳಾಗೋದಾಗಿದ್ದೀರಿ, ಜೈಲಿಗೆ ಹೋಗೋರು ಹೋಗಿ ಬಂದಿದ್ದೀರಿ, ಹೊರಗಡೆ ಬಂದ ಮೇಲೆ ಅಟ್ಲೀಸ್ಟು ಬದಲಾವಣೆ ಮಾಡಿಕೊಂಡು ಅಚ್ಚುಕಟ್ಟಾಗಿ ಶಾಂತಿಯುತವಾಗಿ ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತಿದ್ರೆ ಸರಿ. ಮತ್ತು ಅದೇ ದಂಧ ಶುರು ಮಾಡಿದರೆ, ಅದೇ ದಂಧ ಮುಂದುವರಿಸಿದ್ರೆ ಮತ್ತೆ ಭಾಳ ಕಷ್ಟ ಆಗುತ್ತೆ ನಿಮಗೆ. ಗೊತ್ತಾಯ್ತಾ? ಯಾರಾದರೂ ಮತ್ತೆ ಕ್ರಿಮಿನಲ್ ಆ್ಯಕ್ಟಿವಿಟಿಗಳಲ್ಲಿ ತೊಡಸ್ಕೊಳೋದು, ಗಲಾಟೆ ಗದ್ದಲದಲ್ಲಿ ಭಾಗವಹಿಸೋದು ಈ ಥರ ಇದ್ದರೆ ನಿಮಗೆ ಮತ್ತೆ ಕಾನೂನಲ್ಲಿ ಏನೇನು ಅವಕಾಶ ಇದೆ ಅದೆಲ್ಲ ನಿಮ್ಮ ಮೇಲೆ ಪ್ರಯೋಗ ಆಗುತ್ತೆ. ಬೇಲ್ ಕ್ಯಾನ್ಸಲೇಷನ್ ಇರ್ಬೋದು, ಪ್ರಿವೆಂಟಿವ್ ಕೇಸ್ ಹಾಕೋದಿರ್ಬೋದು, ಗಡೀಪಾರು ಮಾಡೋದಿರ್ಬೋದು, ಗೂಂಡಾ ಆ್ಯಕ್ಟ್ ಇರ್ಬೋದು, ಯಾವ್ಯಾವ ಇದೆ ಎಲ್ಲ ನಿಮ್ಮ ಮೇಲೆ ಪ್ರಯೋಗ ಆಗೋದು. ನೀವು ಅದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ಏನು ನಡೀತದೆ ಅದನ್ನೆಲ್ಲ ಕರೆಕ್ಟಾಗಿ ಲೋಕಲ್ ನಿಮ್ಮ ಬೀಟ್ ಕಾನ್ಸ್ಟೇಬಲ್ಸ್ ಯಾರಿದ್ದಾರೆ ಅಥವಾ ಲೋಕಲ್ ಆಫೀಸರ್ ಯಾರಿದ್ದಾರೆ ಅವರಿಗೆ ಕಾನ್ಫಿಡೆನ್ಷಿಯಲಿ ಎಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡಬೇಕು. ನಿಮ್ಮ ಬಗ್ಗೆ ಏನಾದರೂ ಒಳ್ಳೆ ಅಭಿಪ್ರಾಯ ಮೂಡಿ ನಿಮ್ಮ ನಡವಳಿಕೆ ಚೆನ್ನಾಗಿದ್ದು ಮುಂದಿನ ದಿನಗಳಲ್ಲಿ ರೌಡಿ ಶೀಟು ಇರೋದನ್ನು ಕ್ಲೋಸ್ ಮಾಡಿಸ್ಕೊಂಡು ನಾವು ಒಂದು ನ್ಯಾಚುರಲ್ ಲೈಫು, ನಾರ್ಮಲ್ ಲೈಫ್ ಲೀಡ್ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ಎಚ್ಚರ ಆಗಬೇಕು. ಇಲ್ಲ ಇದೇ ಮುಂದುವರಿಸಿದ್ರೆ ನಾಳೆ ದಿನ ಮತ್ತೆ ಇನ್ನೂ ಭಾಳ ದುರಂತ ಅಂತೆ ಕಾಣ್ತೀರಿ ನೀವೆಲ್ಲ. ಅದೆಲ್ಲದಕ್ಕೂ ಅವಕಾಶ ಕೊಡಬೇಡಿ. ಅಚ್ಚುಕಟ್ಟಾಗಿ ಒಳ್ಳೆ ಬಟ್ಟೆಗಳು ಹಾಕ್ಕೊಳ್ಳಿ, ಆಯಿತಾ? ಏನು ಇವು ನಾಯಿ ಚೈನ್ಗಳು, ಈ ಕೈಗೆ ಚೈನ್ ಕಟ್ಕೊಳೋದು, ಕೊಳ್ಳಿಗೆ ಚೈನ್ ಹಾಕ್ಕೊಳೋದು, ಈ ಟ್ಯಾಟೋಗಳು ಹಾಕ್ಸ್ಕೊಳೋದು, ಇವೆಲ್ಲ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬೇಡಿ. ಇದರಿಂದ ನೀವೇನೋ ಈ ಥರ ವೇಷ, ಈ ಥರ ರೂಪಗಳು ಇಟ್ಕೊಂಡೇನೋ ಸಮಾಜದಲ್ಲಿರೋ ಶಾಂತಿಯುತವಾಗಿರೋರನ್ನ ಬೆದರಿಸ್ಬೋದು ಅಂತಿದ್ರೆ ಅದಂತೂ ಸಾಧ್ಯ ಇಲ್ಲ. ನಿಮ್ಗಳದೆಲ್ಲ ದಂಧ ಬಂದ್ ಮಾಡೋದಕ್ಕೆ ಇಲ್ಲಿ ಪೊಲೀಸ್ ಇಲಾಖೆ ಇರೋದು. ಗೊತ್ತಾಯ್ತಾ? ನೀಟಾಗಿ ಅಚ್ಚುಕಟ್ಟಾಗಿ ಹೋಗಿ ನಾರ್ಮಲ್ ಮನುಷ್ಯರು ಹೆಂಗಿರ್ತಾರೋ ಹಂಗಿರ್ರಿ. ಫಸ್ಟ್ ನಿಮ್ದು ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀವು ರೌಡಿ ಶೀಟರ್ಸ್ ಅಂತ. ಇಷ್ಟು ಉದ್ದ ಕೂದಲು ಬಿಟ್ಕೊಂಡು, ಗಡ್ಡ ಬಿಟ್ಕೊಂಡು, ಕೊಳ್ಳಿಗೆ ನಾಯಿ ಚೈನ್ಗಳು ಹಾಕ್ಕೊಂಡು, ಕೈಗೆ ಒಂದಷ್ಟು ಚೈನ್ಗಳು ಹಾಕ್ಕೊಂಡು ಯಾವ್ದೇವರು ಕಾಪಾಡಲ್ಲ ನಿಮಗೆ. ಈ ಸಂದರ್ಭ ಡಿಸಿಪಿ ಹರಿರಾಮ್ ಶಂಕರ್, ಎಸಿಪಿ ಬೆಳ್ಯಪ್ಪ, ಸುರತ್ಕಲ್ ಸಿಐ ಚಂದ್ರಪ್ಪ, ವಿವಿಧ ಠಾಣೆಯ ಪೊಲೀಸ್ ಅಧಿಕಾರಿಗಳು ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು.